ಕರಾವಳಿಯಲ್ಲಿ ಯುವ ಪ್ರತಿಭೆಗಳಿಗೇನೂ ಕೊರತೆಯಿಲ್ಲ. ವಿಭಿನ್ನ ಬಗೆಯ ಆಲ್ಬಮ್ ಸಾಂಗ್ಸ್, ಶಾರ್ಟ್ ಮೂವಿಗಳನ್ನು ಮಾಡ್ತಾ ಚಿತ್ರರಂಗಕ್ಕೆ ಉತ್ತಮ ಆಸ್ತಿಗಳಾಗುವ ಭರವಸೆ ಮೂಡಿಸ್ತಾ ಇದ್ದಾರೆ. ಈ ನಡುವೆ ಈ ಹಿಂದೆ ಮೋಕೆದ ಪೂ ಎನ್ನುವ ಭರ್ಜರಿ ಆಲ್ಬಮ್ ಸಾಂಗ್ ನೀಡಿರುವ ಆರ್ಜೆ ಪ್ರೊಡಕ್ಷನ್ಸ್ನ ರೋಷನ್ ಆಳ್ವಾ ನಿರ್ದೇಶನದಲ್ಲಿ ಬೊಳ್ಳಿ ಚುಕ್ಕಿ ಎನ್ನುವ ತುಳು ಆಲ್ಬಮ್ ಸಾಂಗ್ ಬಿಡುಗಡೆಗೊಂಡಿದ್ದು ಯೂಟ್ಯೂಬ್ನಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದೆ. ಹೌದು, ಕರಾವಳಿಯಲ್ಲಿ ಅದೆಷ್ಟೋ ಯುವ ಪ್ರತಿಭೆಗಳು ವಿಭಿನ್ನ ಬಗೆಯ ಪ್ರಯೋಗಗಳನ್ನು ಮಾಡ್ತಾ ಚಿತ್ರರಂಗದಲ್ಲಿ ಉತ್ತಮ ಕಲಾವಿದರು, ತಂತ್ರಜ್ಞರಾಗುವ ಭರವಸೆ ಮೂಡಿಸುತ್ತಾರೆ. ಯುವ ಕಲಾವಿದರಿಂದ ವಿವಿಧ ಬಗೆಯ ಪ್ರಯೋಗಾತ್ಮಕ ಆಲ್ಬಮ್ ಸಾಂಗ್ಗಳು, ಶಾರ್ಟ್ ಮೂವಿಗಳು ಬಿಡುಗಡೆಗೊಳ್ತಾ ಇವೆ. ಈ ಪಟ್ಟಿಗೆ ಹೊಸ ಸೇರ್ಪಡೆ ಬೊಳ್ಳಿ ಚುಕ್ಕಿ ಆಲ್ಬಮ್ ಸಾಂಗ್. ಹೌದು, ಆರ್ಜೆ ಪ್ರೊಡಕ್ಷನ್ನ ರೋಷನ್ ಆಳ್ವರ ನಿರ್ದೇಶನದಲ್ಲಿ ಮೂಡಿಬಂದ ಬೊಳ್ಳಿ ಚುಕ್ಕಿ ತುಳು ಆಲ್ಬಮ್ ಹಾಡು ಈಗ ಬಿಡುಗಡೆಗೊಂಡಿದೆ. ಮಾತ್ರವಲ್ಲ, ಬಿಡುಗಡೆಗೊಂಡ ಕೆಲವೇ ಗಂಟೆಗಳಲ್ಲಿ ಭಾರೀ ವ್ಯೂಸ್ಗಳನ್ನು ಪಡೆದು ಭರ್ಜರಿ ಸೌಂಡ್ ಮಾಡ್ತಾ ಇದೆ. ನೂತನ ಆಲ್ಬಮ್ ಸಾಂಗ್ ಅನ್ನ ಐಲಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಲಾಯಿತು. ಐಲಾ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ನಾರಾಯಣ ಹೆಗ್ಡೆ ಕೊಡಿಬೈಲುರವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭ ವಿಜಯ ಬ್ಯಾಂಕ್ ಮುಳಿಂಜ ಶಾಖೆಯ ಮ್ಯಾನೇಜರ್ ಭರತ್ ಶೆಟ್ಟಿ, ಐಲಾ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾದ ಮಾಧವ ಕೋಲಾರಗುಡ್ಡೆ, ಕುಬಣೂರು ಶಾಸ್ತಾವು ದೇವಸ್ಥಾನದ ಮುಕ್ತೇಸರರಾದ ದುಗ್ಗಪ್ಪ ಶೆಟ್ಟಿ ತಿಂಬರ, ನಾರಾಯಣ ಶೆಟ್ಟಿ ತಿಂಬರ, ದುಗ್ಗಪ್ಪ ಶೆಟ್ಟಿ ತಿಂಬರ ಹಾಗೂ ರಮೇಶ್ ಆಳ್ವಾ ತಿಂಬರ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಕಳೆದ ವರ್ಷ ಬಿಡುಗಡೆಗೊಂಡು ಎಲ್ಲರ ಮನಸ್ಸನ್ನಾಗಿದ್ದು ಯಶಸ್ವಿಯಾದ ಮೋಕೆದ ಪೂ ತುಳು ಆಲ್ಬಮ್ ಹಾಡಿನ ಸವಿನೆನಪಿಗಾಗಿ ಎಲ್ಲ ಕಲಾವಿದರು ಹಾಗೂ ತಾಂತ್ರಿಕ ವರ್ಗದವರಿಗೆ ಹಾಗೂ ಬೊಳ್ಳಿ ಚುಕ್ಕಿಯ ತಂಡದ ಎಲ್ಲರಿಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಹೌದು, ಆರ್ಜೆ ಪ್ರೊಡಕ್ಷನ್ಸ್ನ ರೋಷನ್ ಆಳ್ವರ ನಿರ್ದೇಶನದಲ್ಲಿ ಮೂಡಿಬಂದ ಬೊಳ್ಳಿ ಚುಕ್ಕಿ ತುಳು ಆಲ್ಬಮ್ ಸಾಂಗ್ ಅದ್ಭುತವಾಗಿ ಮೂಡಿಬಂದಿದೆ. ತಾರಾಗಣದಲ್ಲಿ ನಾಯಕನಾಗಿ ಶ್ರೀದಿಶ್ ಶೆಟ್ಟಿ ಮತ್ತು ನಾಯಕಿಯಾಗಿ ಲಕ್ಷಾ ಶೆಟ್ಟಿ ಮಿಂಚಿದ್ದಾರೆ. ತಾಂತ್ರಿಕ ವಿಭಾಗದಲ್ಲಿ ಛಾಯಾಗ್ರಾಹಕರಾಗಿ ಅರುಣ್ ರೈ ಪುತ್ತೂರು ಅತ್ಯುತ್ತಮವಾಗಿ ದೃಶ್ಯಗಳನ್ನು ಸೆರೆಹಿಡಿದಿದ್ದಾರೆ. ಪ್ರೇಮ್ರಾಜ್ ಆರ್ಲಪದವು ವರ್ಣಾಲಂಕಾರದ ಜವಾಬ್ದಾರಿಯನ್ನ ನಿರ್ವಹಿಸಿದ್ದು, ನವೀನ್ ನೆರೋಳ್ ತಡಿ ಸಂಕಲನದಲ್ಲಿ ಆಲ್ಬಮ್ ಸಾಂಗ್ ಅದ್ಭುತವಾಗಿ ಮೂಡಿಬಂದಿದೆ. ಕಾರ್ಯನಿರ್ವಾಹಕರಾಗಿ ಚಂದ್ರ ಎಬಿ ಕೆಲಸ ಮಾಡಿದ್ದಾರೆ. ಒಟ್ಟಿನಲ್ಲಿ ಯೂಟ್ಯೂಬ್ನಲ್ಲಿ ಆಲ್ಬಮ್ ಸಾಂಗ್ ಭರ್ಜರಿಯಾಗಿ ಸೌಂಡ್ ಮಾಡ್ತಾ ಇದ್ದು ವೀಕ್ಷಕರ ಮನಗೆದ್ದಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.